ಶಾನ್ವಾಜ್ ತನ್ನ ಮಡದಿ ಮೈಫ್ರೀನ್ ಜೊತೆಗೆ ಭಾವನ ಮದುವೆಗೆ ಹೊರಟಿದ್ದ. ಅದೇ ದಾರಿಯಲ್ಲಿ ಹೆಂಡತಿಯ ಪ್ರಿಯಕರ ಸೋದರ ಸಂಬಂಧಿಯ ತಂಡ ದಾಳಿ ಮಾಡಿ ಹತ್ಯೆ ಮಾಡಿದ ಘಟನೆಯು ಉತ್ತರ ಪ್ರದೇಶದಲ್ಲಿ ನಡೆದಿದೆ. 28ರ ಪ್ರಾಯದ ಶಾನವಾಜ್ ಹರಿಯಾಣದವನು. ಹತ್ಯೆಯು ಉತ್ತರ ಪ್ರದೇಶದಲ್ಲಿ ಆಗಿದೆ. 2 ಬೈಕ್ಗಳಲ್ಲಿ ಬಂದ 4 ದಾಳಿ ಮಾಡಿ ಶಾನವಾಜ್ನನ್ನು ಮುಗಿಸಿದ್ದಾರೆ. 3 ಇರಿದಿದ್ದಾರೆ. ಒಬ್ಬ ಪಿಸ್ತೂಲ್ನಿಂದ ಗುಂಡು ಹಾರಿಸಿದ್ದಾನೆ. ಬಳಿಕ ಅವರೆಲ್ಲ ಬಂದಷ್ಟೇ ವೇಗದಲ್ಲಿ ಪರಾರಿಯಾಗಿದ್ದಾರೆ. ಆಸ್ಪತ್ರೆಗೆ ಒಯ್ದರಾದರೂ ಅದಾಗಲೇ ಸಾವಾಗಿತ್ತು. ತಲೆ, ಕುತ್ತಿಗೆ, ಎದೆಯಲ್ಲಿ ಆಳವಾಗಿ ಇರಿಯಲಾಗಿತ್ತು. ಟೇಬಲ್, ಕುರ್ಚಿ ತಯಾರಿಕೆಯ ಕೆಲಸವನ್ನು ಶಾನವಾಜ್ ಮಾಡುತ್ತಿದ್ದ. ಮದುವೆಗೆ ಒಯ್ಯುತ್ತಿದ್ದ 1.5 ಲಕ್ಷದ ಚಿನ್ನದ ಸರ ಒಯ್ದಿದ್ದರಿಂದ ಇದನ್ನು ಮೊದಲು ದರೋಡೆ ಎಂದು ತಿಳಿಯಲಾಗಿತ್ತು. ಆದರೆ ಶಾನವಾಜ್ನ ಹೆಂಡತಿಗೆ ಆತನ ಸೋದರ ಸಂಬಂಧಿ ತಸಾವೂರ್ ಜೊತೆ ಅಕ್ರಮ ಸಂಬಂಧ ಇರುವುದು ತನಿಖೆಯಿಂದ ತಿಳಿಯಿತು. ತಸಾವೂರ್ ಮತ್ತು ಹತ್ಯೆ ಮಾಡಿದ ಇನ್ನೊಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಮೈಫ್ರೀನ್ ಪರಾರಿಯಾಗಿದ್ದಾಳೆ. Rice spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.